ಖ್ಯಾತ ಕ್ರೀಡಾ ಅಂಕಣಕಾರ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಅವರು ಬರೆದ ಸಹಕಾರ ರಂಗದ ತ್ಯಾಗಮಯಿ ಮೊಳಹಳ್ಳಿ ಪುಸ್ತಕವನ್ನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾ ಎಂ ರಾಜೇಂದ್ರ ಕುಮಾರ್, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ರಂಗಕ್ಕೆ ಕೀರ್ತಿಶೇಷ ಮೊಳಹಳ್ಳಿ ಶಿವರಾವ್ ಅವರು ಹಾಕಿದ ಭದ್ರ ಅಡಿಪಾಯವೇ ಇಂದು ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯವಾಗಿದೆ ಎಂದು ಹೇಳಿದರು. ಮೊಳಹಳ್ಳಿ ಶಿವರಾವ್ ಅವರ ಜೀವನಾದರ್ಶ, ತ್ಯಾಗ, ಸಂಘಟನಾ ಶಕ್ತಿ ಹಾಗೂ ಸಹಕಾರಿ ಕ್ಷೇತ್ರಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಗಳು ಇಂದಿಗೂ ಸಮಾಜಕ್ಕೆ ಪ್ರೇರಣೆಯಾಗಿವೆ. ಈ ಎಲ್ಲ ಸಾಧನೆಗಳನ್ನು ಸಮಗ್ರವಾಗಿ ದಾಖಲಿಸಿರುವ ತ್ಯಾಗಮಯಿ ಮೊಳಹಳ್ಳಿ ಕೃತಿ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳೆದಿದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಬರೇ ಬ್ಯಾಂಕಿನಲ್ಲಿ ಮಾತ್ರ ಕೆಲಸ ಮಾಡಲಿಲ್ಲ, ಇತರ ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಹಾರಧಾನ್ಯದ ಕೊರತೆ ಕಂಡಾಗ ಸ್ಟೋರ್ಸ್, ಕೋಆಪರೇಟಿವ್ ಸ್ಟೋರ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಆಹಾರವನ್ನು ವಿತರಿಸುವಂತ ಕೆಲಸವನ್ನು ಮೊಳಹಳ್ಳಿ ಶಿವರಾಯರು ಮಾಡಿದ್ದಾರೆ. ಟೌನ್ ಬ್ಯಾಂಕ್ ಮಾಡಿದ್ದಾರೆ. ನಮ್ಮ ಈ ಬ್ಯಾಂಕ್ ಬೆಳಿಲಿಕ್ಕೆ ಕಾರಣೀಭೂತರು. ಆಗಿನ ಕಾಲದಲ್ಲಿ ವಾಹನದ ವ್ಯವಸ್ಥೆ ಇಲ್ಲದಿದ್ದಂತ ಸಂದರ್ಭದಲ್ಲಿ ಅವರು ಎತ್ತಿನ ಗಾಡಿಯಲ್ಲಿ ಸಂಚರಿಸಿ ಹಳ್ಳಿಗಳಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಅಂತ ಒಂದು ಮಹಾನುಭಾವ ನಮ್ಮ ಜಿಲ್ಲೆಯಲ್ಲಿ ಇದ್ದದ್ರಿಂದ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬೆಳೆದಿದೆ ಅಂತ ಹೇಳಿಕ್ಕೆ ನಮಗೆ ಸಂತೋಷ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉದ್ಯೋಗಿಯಾಗಿರುವ ಜಗದೀಶ್ ಚಂದ್ರ ಅಂಚನ್ ಅವರು 4,000ಕ್ಕೂ ಅಧಿಕ ಕ್ರೀಡಾ ಲೇಖನಗಳನ್ನು ಬರೆದು ಪತ್ರಿಕಾ ರಂಗದಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ತ್ಯಾಗಮಯಿ ಮೊಳಹಳ್ಳಿ ಕೃತಿಯ ಮೂಲಕ ಮೊಳಹಳ್ಳಿ ಶಿವರಾವ್ ಅವರ ಜೀವನ ಮತ್ತು ಸಾಧನೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉತ್ತಮ ಪ್ರಯತ್ನ ಮಾಡಿದ್ದಾರೆ. ಅಂಚನ್ ಅವರ ಅಧ್ಯಯನಶೀಲತೆ, ಸಂಶೋಧನಾ ಮನೋಭಾವ ಮತ್ತು ಪರಿಶ್ರಮ ಶ್ಲಾಘನೀಯ ಎಂದು ಡಾ ಎಂ ರಾಜೇಂದ್ರ ಕುಮಾರ್ ಹೇಳಿದರು. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದಂತ ಮೊಳಹಳ್ಳಿ ಶಿವರಾಯರ ಪರಿಚಯ, ತ್ಯಾಗಮಯಿ ಮೊಳಹಳ್ಳಿ ಶಿವರಾಯರು ಅನ್ನುವಂಥ ಪುಸ್ತಕವನ್ನು ಬರೆದಂತ ನಮ್ಮ ಬ್ಯಾಂಕಿನ ಸಿಬ್ಬಂದಿಯಾದಂಥ ಜಗದೀಶ್ ಚಂದ್ರ ಅಂಚನ್ ಅವರು ಈ ಪುಸ್ತಕವನ್ನು ಲೇಖನವನ್ನು ಬರೆದಿದ್ದಾರೆ. ಅವರು ಈವರೆಗೆ ಸುಮಾರು 4,500 ಲೇಖನಗಳನ್ನು ಬರೆದು ಕ್ರೀಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಸಹಕಾರಿ ಕ್ಷೇತ್ರದ ಒಬ್ಬ ಮೊಳಹಳ್ಳಿ ಶಿವರಾಯ, ನಾಳೆ ಅವರ ಜನ್ಮದಿನ ಇದೆ. ಅವರ ಪುಸ್ತಕ ಬಿಡುಗಡೆಯನ್ನು ಇವತ್ತು ಮಾಡಿ ಜಿಲ್ಲೆಯ ಸಹಕಾರಿ ಇತಿಹಾಸದಲ್ಲಿ ಒಂದು ಮೇರು ವ್ಯಕ್ತಿತ್ವದ ದಿವಂಗತ ಮೊಳಹಳ್ಳಿ ಶಿವರಾವ್ ಅವರ ಒಂದು ಪುಸ್ತಕ, ಅವರ ಜೀವನ ಚರಿತ್ರೆ, ಆದರ್ಶ ಮತ್ತು ಅವರು ಸಹಕಾರಿ ಕ್ಷೇತ್ರವನ್ನು ಮುನ್ನಡೆಸಿದ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯೊಂದಿಗೆ ತ್ಯಾಗಮಯಿ ಮೊಳಹಳ್ಳಿ ಎನ್ನುವ ಪುಸ್ತಕವನ್ನು ನಾನು ಬರೆದಿದ್ದೇನೆ. ಇದು ನನ್ನ ವೃತ್ತಿ ಜೀವನದ 35 ವರ್ಷಗಳ ವೃತ್ತಿ ಜೀವನದ ಮೊದಲ ಸಾಕಾರ ಕೃತಿಯಾಗಿರುತ್ತದೆ. ಹಾಗೆಯೇ ಈ ಕೃತಿಯನ್ನು ರಚಿಸಲು ನನಗೆ ಮಾರ್ಗದರ್ಶನವನ್ನು ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದ ಸಹಕಾರತ್ನ ಡಾ ಎಂ ರಾಜೇಂದ್ರ ಕುಮಾರ್ ಅವರು ನೀಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ವಿನಯಪೂರ್ವಕವಾಗಿ, ವಿನಮ್ರವಾಗಿ ಅವರನ್ನು ಅಭಿನಂದಿಸುತ್ತೇನೆ. ಹಾಗೆಯೇ ನಮ್ಮ ಸಹಕಾರಿ ಕ್ಷೇತ್ರದ ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಗೋಪಾಲಕೃಷ್ಣ ಭಟ್ ಇವರ ಸಹಕಾರವನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಮುಖ್ಯವಾಗಿ ನಾನೊಬ್ಬ ಕ್ರೀಡಾ ಲೇಖಕ.
ನಾನು ಸಾಮಾಜಿಕವಾದ ಚಟುವಟಿಕೆ ಬಗ್ಗೆ ಇದ್ದರೂ ಕೂಡ ಒಂದು ವ್ಯಕ್ತಿತ್ವದ ಬಗ್ಗೆ ಬರೆದ ಪುಸ್ತಕ ಇದು ಮೊದಲನೇದು. ಯಾಕಂದರೆ ನಾನು ಕಳೆದ 10 ವರ್ಷಗಳಿಂದ ಸಹಕಾರ ಕ್ಷೇತ್ರದ ಪಿತಾಮಹ ಮಲ್ಲಾರೀಶ್ವರ ಅವರ ಹುಟ್ಟುಹಬ್ಬದ ಅಂದು ಆಗಸ್ಟ್ 4ರಂದು ವಿವಿಧ ಪತ್ರಿಕೆಗಳಿಗೆ ಲೇಖನವನ್ನು ಅವರ ಬಗ್ಗೆ ಬರೆದಿದ್ದೆ. ಆದರೆ ಒಂದು ಪುಸ್ತಕ ರಚನೆ ಮಾಡಬೇಕೆನ್ನುವ ಒಂದು ಅಭಿಲಾಷೆ ನನಗೆ 1 ತಿಂಗಳ ಮೊದಲು ಹುಟ್ಟಿಕೊಂಡಿತು. ಆದರೆ ಅದನ್ನು ನಿರಂತರವಾಗಿ ಆ 1 ತಿಂಗಳಲ್ಲಿ ರಾತ್ರಿ ನನ್ನ ಕೆಲಸದ ಒತ್ತಡದ ನಡುವೆಯೂ ರಾತ್ರಿಯನ್ನು ಹಗಲು ಮಾಡಿದ ದಿನಗಳು ಸಹ ಇದೆ. ಹಾಗಾಗಿ ಇದೊಂದು ಉತ್ತಮ ಕೃತಿಯಾಗಿ ಮೂಡಿರಬಹುದಂತ ನನ್ನೊಂದು ಅಭಿಲಾಷೆ. ಆದರೆ ಇದರಲ್ಲಿ ಕೆಲವು ನ್ಯೂನತೆಗಳು ಇರಬಹುದು. ಆದರೆ ಅದನ್ನೆಲ್ಲರೂ ಸಹಕಾರಿಗಳು ಅದನ್ನು ತಿದ್ದಿ ನನ್ನನ್ನು ಮುಂದಕ್ಕೂ ಪ್ರೋತ್ಸಾಹಿಸಬೇಕಾಗಿದೆ. ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಿಜಿಎಂ ಸಂಗೀತ ಕರ್ತ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್, ರೈ ಬಾಲ್ಯೋಟು, ಎಸ್ಸಿಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ವಿನಯಕುಮಾರ್ ಸೂರಿಂಜೆ, ನಿರ್ದೇಶಕ ಅಶೋಕ್ ಕುಮಾರ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್, ಮಹಾಪ್ರಬಂಧಕ ಸುನೀಲ್ ಕುಮಾರ್ ಹೊಳ್ಳ, ಸಹಕಾರ ಸಂಘಗಳ ಜಿಲ್ಲಾ ಉಪ ನಿಬಂಧಕ ರಮೇಶ್ ಎನ್, ಸಹಾಯಕ ನಿಬಂಧಕ ಸುಧೀರ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.